ಈ ರಾಷ್ಟ್ರಕ್ಕಾಗಿ ಮಧ್ಯಸ್ಥಿಕೆಂಬ 90 ದಿನಗಳ ವಿಶೇಷ ಮಧ್ಯಸ್ಥಿಕೆ ಅಭಿಯಾನವು ಈ ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯದ ಆದೇಶದ ಪ್ರಕಾರ ದಿನಾಂಕ 1/7/2025ರಿಂದ 7/10/2025ರವರೆಗೆ ರಾಷ್ಟ್ರಕ್ಕಾಗಿ ಮಧ್ಯಸ್ಥಿಕೆ ಎಂಬ 90 ದಿನಗಳ ವಿಶೇಷ ಮಧ್ಯಸ್ಥಿಕೆ ಅಭಿಯಾನವು ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯದ ಆದೇಶದ ಮೇರೆಗೆ ದೇಶಾದ್ಯಂತ ದಿನಾಂಕ 1/7/2025ರಿಂದ 7/10/2025ರವರೆಗೆ ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ನಮ್ಮ ಜಿಲ್ಲೆಯ ಸುಮಾರು 50 ಹಿರಿಯ ಮತ್ತು ನುರಿತ ವಕೀಲರು ಮಧ್ಯಸ್ಥಗಾರರಾಗಿ ಮಧ್ಯಸ್ಥಿಕೆ ಪ್ರಕ್ರಿಯೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅದೇ ರೀತಿಯಾಗಿ ರಾಷ್ಟ್ರೀಯ ಮತ್ತು ರಾಜ್ಯ ಕಾನೂನು ಸೇವೆಗಳ ನಿರ್ದೇಶನದ ಪ್ರಕಾರ ತ್ವರಿತ ನ್ಯಾಯದಾನಕ್ಕಾಗಿ ಮಂಗಳೂರು, ಬಂಟ್ವಾಳ, ಬೆಳ್ತಂಗಡಿ, ಪುತ್ತೂರು, ಮೂಡುಬಿದಿರೆ ಮತ್ತು ಸುಳ್ಯ ನ್ಯಾಯಾಲಯಗಳಲ್ಲಿ ದಿನಾಂಕ 13/9/2025ರಿಂದ ರಾಷ್ಟ್ರೀಯ ಲೋಕ ಅದಾಲತನ್ನು ಹಮ್ಮಿಕೊಳ್ಳಲಾಗಿದೆ. ಮೇಲ್ಕಂಡ 90 ದಿನಗಳ ಮಧ್ಯಸ್ಥಿಕೆ ಅಭಿಯಾನ ಮತ್ತು ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ಸಾರ್ವಜನಿಕರು ನ್ಯಾಯಾಲಯದಲ್ಲಿ ದಾಖಲಾಗದೆ ಇರುವ ಹಾಗೂ ನ್ಯಾಯಾಲಯದಲ್ಲಿ ಇತ್ಯರ್ಥಕ್ಕೆ ಬಾಕಿ ಇರುವ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಅತಿ ಶೀಘ್ರದಲ್ಲಿ ಇತ್ಯರ್ಥಪಡಿಸಿಕೊಳ್ಳಲು ಇದೊಂದು ಸುವರ್ಣ ಅವಕಾಶ ಆಗಿದೆ. ಮಧ್ಯಸ್ಥಿಕೆ ಅಭಿಯಾನ ಮತ್ತು ಲೋಕ ಅದಾಲತ್ನಲ್ಲಿ ಮೋಟಾರ್ ವಾಹನ ಅಪಘಾತ ಪ್ರಕರಣಗಳು, ಚೆಕ್ಕು ಅಮಾನ್ಯ ಮತ್ತು ಬ್ಯಾಂಕ್ ಸಾಲ ವಸೂಲಾತಿ ಪ್ರಕರಣಗಳು, ಅಕ್ರಮ ಮರಳು ಸಾಗಾಣಿಕೆ ಪ್ರಕರಣಗಳು, ಕಾರ್ಮಿಕ ಹಾಗೂ ನಷ್ಟ ಪರಿಹಾರ ವಿವಾದಗಳು, ವಿಚ್ಛೇದನ ಪ್ರಕರಣಗಳನ್ನು ಹೊರತುಪಡಿಸಿ ವೈವಾಹಿಕ ಜೀವನಾಶ ಪ್ರಕರಣಗಳು, ಗ್ರಾಹಕರ ವಿವಾದಗಳಿಗೆ ಸಂಬಂಧಪಟ್ಟ ಪ್ರಕರಣಗಳು, ಭೂ ಸ್ವಾಧೀನ ಮತ್ತು ಭೂ ಸ್ವಾಧೀನ ಪರಿಹಾರ ಹಂಚಿಕೆ ಪ್ರಕರಣಗಳು, ವಿದ್ಯುತ್ ಹಾಗೂ ನೀರಿನ ಶುಲ್ಕಕ್ಕೆ ಸಂಬಂಧಪಟ್ಟ ಪ್ರಕರಣಗಳು, ವೇತನ ಭತ್ಯೆಗೆ ಸಂಬಂಧಿಸಿದ ಸೇವಾ ಪ್ರಕರಣಗಳು ಹಾಗೂ ಪಿಂಚಣಿ ಪ್ರಕರಣಗಳು, ಜನನ ಪ್ರಮಾಣ ಪತ್ರಕ್ಕೆ ಸಂಬಂಧಪಟ್ಟ ಪ್ರಕರಣಗಳು, ಹಾಗೆಯೇ ಕಾನೂನಾತ್ಮಕವಾಗಿ ರಾಜಿ ಆಗಬಲ್ಲ ಎಲ್ಲ ಸಿವಿಲ್ ಮತ್ತು ಕ್ರಿಮಿನಲ್ ಪ್ರಕರಣಗಳನ್ನು ತೆಗೆದುಕೊಳ್ಳಲಾಗುತ್ತದೆ. ಇದರಲ್ಲಿ ನಾವೆಲ್ಲ ನ್ಯಾಯಾಧೀಶರು ಮತ್ತು ಸಂಬಂಧಪಟ್ಟ ಪ್ರಕರಣಗಳಿಗೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಮಧ್ಯಸ್ಥಿಕೆ ವಹಿಸುತ್ತಾರೆ. ಇಬ್ಬರು ಪಕ್ಷಕಾರರು ಪ್ರಕರಣಗಳನ್ನು ರಾಜಿ ಮಾಡಿಕೊಳ್ಳಲು ಅವರಿಗೆ ಸೂಕ್ತ ಮಾರ್ಗದರ್ಶನ ಕೂಡ ಕೊಡಲಾಗುತ್ತಿದೆ. ಇಬ್ಬರು ಪಕ್ಷಕಾರರು ಒಪ್ಪಿಗೆಯಾಗುವಂತೆ ಅವರಲ್ಲಿ ಈ ವಿವಾದಗಳನ್ನು ಬಗೆಹರಿಸಲಾಗುತ್ತದೆ ಮತ್ತು ಇದರಲ್ಲಿ ಇಬ್ಬರು ಒಂದು ಗೆದ್ದ ಮನೋಭಾವದೊಂದಿಗೆ ಸಂತೋಷವಾಗಿ ಅವರು ಸಮಾಜದಲ್ಲಿ ಜೀವನ ನಡೆಸಬಹುದು. ಮತ್ತು ಅವರು ಸಂಬಂಧ ಯಾವ ರೀತಿ ಮೊದಲೇ ಇದೆ ಅದೇ ರೀತಿ ಅವರ ಸಂಬಂಧ ಕೂಡ ಮುಂದುವರಿಯುತ್ತದೆ. ಈ ರಾಜಿ ಸಂಧಾನದ ಮೂಲಕ ಈ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಂಡಲ್ಲಿ ನ್ಯಾಯಾಲಯಕ್ಕೆ ಭರಿಸಲಾದ ಶುಲ್ಕವನ್ನು ಕೂಡ ಸಂಪೂರ್ಣವಾಗಿ ವಾಪಸ್ ಕೊಡುತ್ತೇವೆ. ಅದೇ ರೀತಿಯಾಗಿ ಈ ಆದೇಶ ವಿರುದ್ಧ ಯಾವುದೇ ಮೇಲ್ಮನವಿ ಇರುವುದಿಲ್ಲ. ಅದೇ ರೀತಿಯಾಗಿ ಕಡಿಮೆ ಖರ್ಚಿನಲ್ಲಿ ತ್ವರಿತ ನ್ಯಾಯ ಮತ್ತು ಸಮಯ ಪೋಲಾಗುವುದನ್ನು ತಪ್ಪಿಸಲು ಮತ್ತು ಸಂಬಂಧವನ್ನು ಉಳಿಸಲು ಈ ಮಧ್ಯಸ್ಥಿಕೆ ಇರ್ಬೋದು, ಅದೇ ರೀತಿಯಾಗಿ ಲೋಕಾತ್ ಇರ್ಬೋದು ಒಂದು ವಿಶೇಷ ಅವಕಾಶ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈ ಸಾರ್ವಜನಿಕರು ತಮ್ಮ ಪ್ರಕರಣಗಳನ್ನು ರಾಜಿ ಮಾಡಿಕೊಳ್ಳಲು ತಾವೆಲ್ಲ ಈ ಬಗ್ಗೆ ತಮ್ಮ ಪತ್ರಿಕೆಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಪ್ರಕಟಣೆ ನೀಡುವ ಮೂಲಕ ನಮ್ಮ ಜೊತೆ ಕೈ ಜೋಡಿಸಬೇಕೆಂದು ವಿನಂತಿ ಮಾಡಿಕೊಳ್ತೇನೆ. ಅದೇ ರೀತಿಯಾಗಿ ದಿನಾಂಕ 21/8/2025ರಂದು ರಾಜ್ಯಪಾಲರ ಆದೇಶ ಪ್ರಕಾರ ಈ ಸಂಚಾರಿ ಚಾಲನೆಯಲ್ಲಿ ದಂಡದ ಮೊತ್ತದಲ್ಲಿ 50ರಷ್ಟು ರಿಯಾಯಿತಿ ಇದೆ. ಅದು ಈ ಲೋಕಾತ್ ಮುಗಿಯುವವರೆಗೂ ಇರುತ್ತದೆ. ಈ ರಿಯಾಯಿತಿಯನ್ನು ಕೂಡ ಸಾರ್ವಜನಿಕರು ಉಪಯೋಗಿಸಬೇಕು. ಇದರ ಬಗ್ಗೆ ಕೂಡ ತಾವು ತಮ್ಮ ಪತ್ರಿಕೆ ಆಗಲಿ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಕೂಡ ಇದರ ಬಗ್ಗೆ ಪ್ರಚಾರ ಕೊಡಬೇಕೆಂದು ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ.
85,503 ಪ್ರೀ ಲಿಟಿಗೇಷನ್ ಕೇಸಸ್ ಇದೆ ಈ ಸಾರಿ ಕೂಡ ನಿಮಗೆ ಅದೊಂದು ಡೀಟೇಲ್ಸನ್ನು ಕೊಟ್ಟಿವಿ. ಅದೇ ರೀತಿಯಾಗಿ ಈ ಲೋಕಾಯುಕ್ತ ಸಂಬಂಧಪಟ್ಟಂತೆ ಒಟ್ಟು ನಾವು 36 ಬೆಂಚ್ ಮಾಡಿದ್ದೇವೆ ಲೋಕಾಯುಕ್ತ ಸಂಬಂಧಪಟ್ಟಂತೆ. ಅದಕ್ಕೆ ಮೀಡಿಯೇಷನ್ ಸಂಬಂಧಪಟ್ಟಂತೆ 50 ಜನ ವಕೀಲರು ಅವರು ಪ್ರಕರಣ ಅಕ್ರಾಸ್ ದಿ ನಮ್ಮ ಡಿಸ್ಟಿಕ್ 36 ಬೆಂಚ್ಗಳಾಗಿದೆ. ಅವರು ದಿನಾಲೂ ಅವರ ರಾಜಿ ಸಂಧಾನ ಮೂಲಕ ಪ್ರಕ್ರಿಯೆ ನಡೆಸ್ತಾ ಇದ್ದಾರೆ. ಟ್ಯಾಕ್ಸ್ ಟ್ರಾಫಿಕ್ದು ಸಿಕ್ತು ಇನ್ಫಾರ್ಮೇಷನ್. ಟ್ರಾಫಿಕ್ದು ನಮಗೆ ಈಗ ಬಂದಿದೆ, ನಿನ್ನೆ ಬಿಟ್ಟಿದ್ದಾರೆ. ನಿನ್ನೆವರೆಗೂ ಅಲ್ಲ ಎಷ್ಟು ಟ್ರಾಫಿಕ್ ಚಾರ್ಜ್ ಸೆಟ್ಲ್ ಆಗಿದೆ, ಎಷ್ಟು ಕಟ್ಟಿದ್ದಾರೆ? ನಮ್ಮಲ್ಲಿ ಒಂದು 5,000 ಕೇಸಸ್ ಆಲ್ರೆಡಿ ಆಗಿದೆ. ಇಲ್ಲಿ 5,000 ಆಗಿದೆ. ಹೌದಾ? ಇದುವರೆಗೆ ಫೈನ್ ಕಟ್ಟಿದ್ದಾರೆ. ಅಲ್ಲ ಈ ಇದರಿಂದ ಈ ನೋಟಿಫಿಕೇಶನ್ ಆದಾಗಿಂದ ಈ ನೋಟಿಫಿಕೇಶನ್ ಆದಾಗಿಂದನೇ ಈ ನೋಟಿಫಿಕೇಶನ್ ಬಂದ ಮೇಲೆ ಈಗ 21/8/2025 ಆದ ನಂತರ 5,000 ಪ್ರಕರಣಗಳಲ್ಲಿ ಅವರು ಇದು ಸೆಟಲ್ಮೆಂಟ್ ಅಮೌಂಟ್ ಲಾಸ್ಟ್ ಟೈಮ್ ಇದು ಪೆಂಡಿಂಗ್ ಕೇಸಸಲ್ಲಿ 62 ಕೋಟಿ 65 ಲಕ್ಷ 62 ಕೋಟಿ 65 ಲಕ್ಷ ಲಾಸ್ಟ್ ಟೈಮ್ ಸೆಟಲ್ಮೆಂಟ್ ಅಮೌಂಟ್ ಕಳಿಸಲ್ಲ. ಪೆಂಡಿಂಗ್ ಕೇಸಸ್ 62 ಕೋಟಿ 65 ಲಕ್ಷ ಇಲ್ಲ ನಮ್ಮ ಲೋಕ ಅದಾಲತ್ ಸೆಟಲ್ಮೆಂಟ್ ಅಮೌಂಟ್ ಇಂದಿನ ಲೋಕಾತ್ನಲ್ಲಿ ನಿಮ್ಗೆ ಅದನ್ನು ಅದು ಕೂಡ ಸ್ಟೇಟ್ಮೆಂಟ್ 62 ಕೋಟಿ 65 ಲಕ್ಷ 63,861 ಹಣ. ಆಮೇಲೆ PLC ಮ್ಯಾಟರ್ಸಲ್ಲಿ ಬ್ಯಾಂಕ್ ಮ್ಯಾಟರ್ಸ್ ಅವೆಲ್ಲದರಲ್ಲಿ ಮತ್ತು ಟ್ರಾಫಿಕಲ್ಲಿ 98 ಕೋಟಿ 43 ಲಕ್ಷ 62 ಸಾವಿರ 43 ಲಕ್ಷ 98 ಕೋಟಿ 43 ಲಕ್ಷ 62 ಸಾವಿರದ 12 ರೂಪಾಯಿ ಟ್ರಾಫಿಕ್. ಎಸ್ ಪ್ರೀ ಲಿಟಿಗೇಷನ್ ಟ್ರಾಫಿಕ್ ಮತ್ತೇನು ಹಾಂ ಪ್ರಾಬ್ಲಮ್ ಸರೌಂಡಿಂಗ್ ಎಫೆಕ್ಟ್ ಆಗ್ತದೆ. ವಾಟ್ ಐ ಹರ್ಡ್ ಇಸ್ ನಿಮ್ಮ ಕೋರ್ಟ್ ಈಗ ರೆಗ್ಯುಲರ್ ಪ್ರೊಡಕ್ಷನ್ ನೀವು ಎಫೆಕ್ಟ್ ಆಗಿದೆ. ಇಲ್ಲ ಪ್ರೊಡಕ್ಷನ್ ಅಂತ ತೊಂದರೆ ಇಲ್ಲ. ಅಕ್ಯೂಸಿಗೆ ಪ್ರೊಡ್ಯೂಸ್ ಮಾಡೋಕ್ಕೆ ನಮಗೇನಿಲ್ಲ. ನಮಗೇನು ತೊಂದರೆ ಇಲ್ಲ. ಸೆಪರೇಟ್ ಲ್ಯಾಂಡ್ ನಮ್ಮಲ್ಲಿ ಇದು ಮಾಡಿಲ್ಲ ನಾವು ಜಾಮರ್ ಗಿಂಬರ್ ಏನಿಲ್ಲ ನಾವು. ಇಲ್ಲ ನಮ್ಮಲ್ಲಿ ಲ್ಯಾಂಡ್ಸ್ ಇರುತ್ತೆ, ಸಪ್ರೇಟ್ ಲ್ಯಾಂಡ್ಸ್. ನಮ್ಮಲ್ಲಿ ಸಪ್ರೇಟ್ ನಮ್ಮದು ಲ್ಯಾಂಡ್ VCಗೆ ತೊಂದರೆ ಇಲ್ಲ. ನಮಗೆ ಲ್ಯಾಂಡ್ಸ್ ಇದರಿಂದ ಆಗ್ತದೆ. ಈಗ ನಾವು ಎಲ್ಲ VCಗೆ ಅಲ್ಲೇ ಮಾಡ್ತಾ ಇದ್ದೀವಿ. ನಮ್ಗೆ ಯಾವ ಸಪ್ರೇಟ್ ವೈಫೈ ಮತ್ತು ಲ್ಯಾಂಡ್ಸ್ ಲ್ಯಾಂಡ್ಸ್ ಎಲ್ಲ ಸಪ್ರೇಟ್ ಇರೋದ್ರಿಂದ ನಮಗೆಲ್ಲ ಜೈಲಿಗಿರೋ ಕೈದಿಗಳಿಗೆ ನಾವು ವಿಚಾರಣೆ VC ಮೂಲಕ ತೊಗೊಳ್ತೇವೆ. ಇದು ಇಲ್ಲ ನಮ್ದಿಲ್ಲ, ನಮ್ಗೇನಿಲ್ಲ ಆಗಿಲ್ಲ. ಅದರಿಂದ ಜಡ್ಜಸ್ ಮಾಡಿದ್ದಾರೆ. ಕ್ವಾರ್ಟರ್ಸ್ ಕಡೆ ಆಗ್ತಾ ಇದೆ ಪ್ರಾಬ್ಲಮ್ ಅಂತ. ಸ್ವಲ್ಪ ಕ್ವಾರ್ಟರ್ಸ್ ಕಡೆಯೂ ಸ್ವಲ್ಪ ಫೋನ್ ಕನೆಕ್ಷನ್ ಅಷ್ಟೇ. ಇಲ್ಲಿ ನಮ್ಮ ಕೋರ್ಟ್ಸಲ್ಲಿ ಏನಿಲ್ಲ, ಪ್ರೊಡಕ್ಷನ್ ರೆಗ್ಯುಲರ್ ಪ್ರೊಡಕ್ಷನ್ ಆಗ್ತಿದೆ. ನಾವು ಅದರ ಮೂಲಕ ಮಾಡ್ತಾ ಇದ್ದೀವಿ. ಇನ್ಫಾರ್ಮೇಷನ್ ಎಲ್ಲ ಕೊಡ್ತಾರೆ, ಕಲೆಕ್ಟ್ ಮಾಡ್ತೀವಿ. ಮತ್ತೆ ಏನಿದೆ ಹೇಳ್ರಿ? 13,000 ಆಗಿದೆ ಸರ್ ಪೆನಾಲ್ಟಿ ಈಗ ಬಂದಿರೋ ಪ್ರಕಾರ. 13,000 ಕೇಸಸಲ್ಲಿ ಪೆನಾಲ್ಟಿ ಕಟ್ಟಿದ್ದಾರೆ ಆಲ್ರೆಡಿ. ಈಗ 23ರಿಂದ 31 ಆದಮೇಲೆ ಟ್ರಾಫಿಕ್ ಚಾನಲ್ಸ್ ನಮ್ಮಲ್ಲಿ ಮಂಗಳೂರಲ್ಲಿ 13,000 ಕೇಸಸಲ್ಲಿ ಕಟ್ಟಿದ್ದಾರೆ. ಅಂದರೆ ಇಡೀ ಡಿಸ್ಟಿಕ್ ಮಂಗಳೂರು 21/8/25ರಿಂದ 13,000 ಅರೌಂಡ್ ಅಬೌವ್ 50% ವಿನಾಯಿತಿ. 23ರಿಂದ ಶುರು ಮಾಡಿ ಹೇಳ್ತಾ ಇದ್ದೆ. 23ರಿಂದ 31/8ವರೆಗೂ ನಾನು ಹೇಳಿದ್ದು. ಅದು ಡಿಸ್ಕೌಂಟ್ 50% ಡಿಸ್ಕೌಂಟ್ ಶುರುವಾಗಿದ್ದು 23/8ರಿಂದ 21/8/25 21/8/25 ಸ್ಟಾರ್ಟ್. 21/8/25 ಅದು ಇದು ನೋಟಿಫಿಕೇಶನ್ ಡೇಟ್ ನಮಗೆ ಎಫೆಕ್ಟ್ ಕೊಟ್ಟಿದೆ. ರಾಜ್ಯಪಾಲದ ನೋಟಿಫಿಕೇಶನ್ 21/8/25ರಿಂದ ಆಗಿದೆ. 23ರಿಂದ 23ರಿಂದ 12ವರೆಗೂ ಮಾತ್ರ. ಲೋಕ ಅದಾಲತ್ 13ಕ್ಕೆ ಸಿಗೋದಿಲ್ಲ. ಇದು 12ವರೆಗೂ ಮಾತ್ರ ಮಾಡಿಕೊಂಡ್ರೆ ಬಳಕೆ ಮಾಡಿಕೊಂಡ್ರೆ 12ಕ್ಕೆ ಕ್ಲೋಸ್. 13ಕ್ಕೆ ಕೊಡೋದಿಲ್ಲ. ಯಾರಿದ್ರೂ ಕೂಡ 12 ಒಳಗಡೆ ಮುಗಿಸ್ಕೋಬೇಕು.
13ಕ್ಕೆ ನಮಗೆ 4 ಗಂಟೆ ಒಳಗಡೆ ಹೋಗಬೇಕು ಸುಪ್ರೀಂ ಕೋರ್ಟಿಗೆ. ನೀವು ಸಂಜೆವರೆಗೂ ಕಟ್ತಾ ಕುತ್ಕೊಂಡ್ರೆ ಜನ ನಮಗೆ ಕ್ಲೋಸ್ ಮಾಡ್ಲಿಕ್ಕೆ ಈ ಟ್ರಾಫಿಕ್ ಈ ಚಲನಲ್ಲಿ ಅಲ್ಲಿವರೆಗೂ ಹೌದು 50%, ಇಲ್ಲಾಂದ್ರೆ ಪುನಃ ಸಿಗೋದಿಲ್ಲ ಇದು ಪೆಂಡಿಂಗ್ ಕೇಸಸ್. ಇದು 23ರಲ್ಲಿ ಆಗಿದ್ದು ಮತ್ತೆ 25ರಲ್ಲಿ ಆಗಿರೋದು, ಪುನಃ ಯಾವಾಗ ಸಿಗುತ್ತೆ ಈ ಅವಕಾಶ ಗೊತ್ತಿಲ್ಲ. ನೆಕ್ಸ್ಟ್ ಈ ಚಲನ್ನಲ್ಲಿ 12ವರೆಗೂ ದಾಖಲಾದಂಥ ಎಲ್ಲ ಪ್ರಕರಣ. ಯಾವುದು ಇಲ್ಲ ಸ್ಪೆಷಲು ಈಗ ಅದು ಹೌದೌದು ಸ್ಪೆಷಲ್ ನೋಡಬೇಕು, ನೀವು ಮಾಹಿತಿ ಕೊಡ್ತೀವಿ. ಈ ವಿಶೇಷ ಇದ್ದರೆ ಹಳೆ ಕೇಸು ಅಥವಾ ವಿಶೇಷವಾಗಿರೋಂಥದ್ದು ನಾವು ಅದು 7:10ಕ್ಕೆ ಪ್ರೆಸ್ ಮೀಟ್ ಇದೆ ಸುಪ್ರೀಂ ಕೋರ್ಟಿಂದ, ಅದಾದ ನಂತರ ನಾವು ಕೊಡ್ತೀವಿ. ಲೋಕ ಅದಾಲತ್ ಮಾತ್ರ 13ಕ್ಕೆ ಕೊಡ್ತೀವಿ. 13:09ಕ್ಕೆ ಲೋಕ ಅದಾಲತ್. ಹೌದು, ಒಂದು ಏನಾಗುತ್ತೆ ಅಂದರೆ ಹೌದು ಉಡುಪಿಯಿಂದ ಬಂತು ನಮಗೆ ಇಲ್ಲಿ ಕೆಲವು ಏನಾಗಿದೆ ಅಂದರೆ ನಮಗೆ ಅದಕ್ಕೆ ನಿಮ್ಗೆ ಕೊಡ್ತೀನಿ. ನಮ್ಗೆ ಏನಾದೆ ಅಂದರೆ ಅಲ್ಲಿ ನಾವು ಪ್ರೆಸ್ ಮಾಡಿ ಆದ ನಂತರ ನಮ್ಗೆ ರಿಲೀಸ್ ಮಾಡ್ರಿ ಅಂತ ನಮ್ಗೆ ಡೈರೆಕ್ಷನ್ ಇರೋದ್ರಿಂದ ಅದೊಂದಾಗಿದೆ. ಅದು ಕೇಳ್ತೀವಿ, ಅದಕ್ಕೆ ಕೇಳಿ ನಿಮ್ಗೆ ಆದಷ್ಟು ನಿಮಗೆ ಎಲ್ಲರಿಗೆ ಇದ್ರಿಗೆ ಹಾಕ್ಬಿಡ್ತೀವಿ. 2 ದಿವಸ ಬಿಟ್ಟು ಹಾಗಲ್ಲ, ಈಗ ಅವತ್ತೇ ಬೇಗ ಬೇಕು. ಹೌದೌದು, ಅದೇನಾಗಿದೆ ಅಂದರೆ ಅಲ್ಲಿ ನಮ್ಮಲ್ಲಿ ಸಹ ನೀವು ಅವತ್ತಿನ ದಿವಸ ನೀವು ಒಂದು ನಿಮ್ಮ ಸ್ಟ್ಯಾಟಿಸ್ಟಿಕ್ ತಯಾರಾಗುತ್ತೆ, ನೀವು ರಿಪೋರ್ಟ್ ಏನು ಕಳಿಸ್ತೀರೋ ಅದನ್ನೇ ಒಂದು ನಮಗೆ ಇದು ಮಾಡಿದ್ರೆ ಚೆನ್ನಾಗಿ ನಿಮ್ಗೆ ಇದೇನು ಕಳಿಸ್ತೀರಲ್ಲ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಎಟಿಎಂ ಕಾರ್ಡ್ ಮರೆತು ಬಂದೆ, ಅರ್ಜೆಂಟ್ ಆಗಿ ಎಟಿಎಂನಿಂದ ಹಣ ಬೇಕಿತ್ತು, ಅಯ್ಯೋ ಏನ್ ಮಾಡೋದು ಈಗ ಅಂತ ಯೋಚಿಸ್ತಿದ್ದೀರಾ? ಚಿಂತೆ ಬಿಟ್ಟು ಬಿಡಿ, ಪುತ್ತೂರು 1 ಎಟಿಎಂಗೆ ಬನ್ನಿ. ನಿಮ್ಮ ಮೊಬೈಲ್ನಲ್ಲಿರೋ ಗೂಗಲ್ ಪೇ, ಫೋನ್ ಪೇ, ಪೇಟಿಎಂ ಸ್ಕ್ಯಾನರ್ ಬಳಸಿ ಕಾರ್ಡ್ ಇಲ್ಲದೆಯೇ ಸುಲಭವಾಗಿ ಹಣ ವಿತ್ಡ್ರಾ ಮಾಡಿ. ಹಣ ತೆಗೆಯುವುದು ಮಾತ್ರವಲ್ಲ, ಹಣ ಡೆಪಾಸಿಟ್ ವ್ಯವಸ್ಥೆಯೂ ಲಭ್ಯ. ಈಸಿಯಾಗಿ ಭೀಮ್ ಆಪ್ ಮೂಲಕ ಅಕೌಂಟ್ ಲಿಂಕ್ ಮಾಡಿ ಕೆನರಾ ಬ್ಯಾಂಕ್, ಬ್ಯಾಂಕ್ ಆಫ್ ಬರೋಡಾ, ಸೌತ್ ಇಂಡಿಯಾ ಬ್ಯಾಂಕ್, ಇಂಡಿಯನ್ ಬ್ಯಾಂಕ್, ಫೆಡರಲ್ ಬ್ಯಾಂಕ್, ಸೆಂಟ್ರಲ್ ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್, ಯೂನಿಯನ್ ಬ್ಯಾಂಕ್, ಕಾರ್ಪೊರೇಷನ್ ಬ್ಯಾಂಕ್ ಹೀಗೆ ಒಟ್ಟು 13 ಬ್ಯಾಂಕ್ ಖಾತೆಗಳಿಗೆ ಒಂದೇ ಎಟಿಎಂ ಮೂಲಕ ಈಸಿಯಾಗಿ ಯುಪಿಐ ಸ್ಕ್ಯಾನ್ ಮೂಲಕ ಡೆಪಾಸಿಟ್ ಮಾಡುವ ವ್ಯವಸ್ಥೆ. ಪುತ್ತೂರಿನ ಕೇಂದ್ರ ಭಾಗಗಳಾದ 3 ಕಡೆ ನಮ್ಮ ಎಟಿಎಂ ಸೌಲಭ್ಯ. ಗಾಂಧಿ ಕಟ್ಟೆ ಬಳಿ ಕೆಎಸ್ಆರ್ಟಿಸಿ ಕಮರ್ಷಿಯಲ್ ಬಿಲ್ಡಿಂಗ್ನ ಫಸ್ಟ್ ಫ್ಲೋರ್, ಪುತ್ತೂರು ಮುಖ್ಯ ರಸ್ತೆಯ ಹರಿಪ್ರಸಾದ್ ಹೋಟೆಲ್ ಎದುರುಗಡೆ. ಇದರೊಂದಿಗೆ ಸುಳ್ಯದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿಯೂ ಸೇವೆ ನೀಡುತ್ತಿರುವ ಈಸಿ ಎಟಿಎಂ. ಪುತ್ತೂರು 1 ಎಟಿಎಂ ಬಳಸಿ ಸುಲಭವಾಗಿ ಹಣ ಪಡೆಯಿರಿ, ಹಣ ಡೆಪಾಸಿಟ್ ಕೂಡ ಮಾಡಿ.